ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ಇವತ್ತು ನಮ್ಮ ಹ್ಯಾಪಿ ದೀಪಾವಳಿಗೆ ನಾವು ಲಕ್ಷ್ಮೀ ಪೂಜೆ ಮಾಡುವ ಪ್ಲ್ಯಾನಲ್ಲಿದ್ದೇವೆ. ಸೊ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ನಾನೀಗ ಹೂ ತರಲಿಕ್ಕೆ ಬರ್ದುಬೆಗೆ ಹೋಗ್ತಾ ಇದ್ದೇನೆ. ಸೊ ಬನ್ನಿ, ಇಲ್ಲಿಂದ ನಾವು ಹೂ ಎಲ್ಲ ತಂದು ಆಫೀಸಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಇವತ್ತಿನ ಲಕ್ಷ್ಮೀ ಪೂಜೆಯ ಎಲ್ಲ ಕಾರ್ಯಕ್ರಮವನ್ನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸೊ ಬನ್ನಿ, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ನಾನೀಗ ಈ ಬೋಟಲ್ಲಿ ಹೋಗಬೇಕು. ಇಲ್ಲಿ ಬೋಟಲ್ಲಿ ಬಂದೆ. ಈಗ ಇದು ₹1 ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ. 1 ದಿರಮ್ಸ್ ಅಂದರೆ ದುಬೈದ್ದು, ಇಂಡಿಯಾದ್ದು ₹24. ಈಗ ಸೊ ಫೈನಲಿ ನಾನು ಈ ಬೋಟಿಂದ ಇಳಿದು ಈಗ ಅಂಗಡಿ ಹತ್ರ ಹೋಗ್ತೇನೆ. ನೋಡೋಣ ಮುಂದೆ ಏನೇನು ಆಗ್ತದೆ ಅಂತ. ಸೊ ಇಲ್ಲಿ ಎಲ್ಲ ಶಾಪ್ಸ್ಗಳನ್ನು ನೀವು ನೋಡ್ಬೋದು. ಶಾಪ್ಸಲ್ಲಿ ಎಲ್ಲ ಮಾರಲಿಕ್ಕೆ ಇಟ್ಟಿದ್ದಾರೆ. ಇವತ್ತೆಲ್ಲ ಹೂಗಳಿಗೆಲ್ಲ ರೇಟ್ ಜಾಸ್ತಿ ತುಂಬ. ಅಷ್ಟು ಬೆಲೆಗೆ ಜನ ಇಲ್ಲ. ಹೋದ ಸಲ ಬರುವಾಗ ತುಂಬ ರಶ್ ಇತ್ತು. ಈ ಸಲ ಅಷ್ಟು ಜನ ಇಲ್ಲ. ಯಾಕೆಂದರೆ ಕೆಲವರು ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದರು, ಅದಕ್ಕೋಸ್ಕರ ಅಂತ ಕಾಣ್ತದೆ. ಸೊ ನಾನೀಗ ಇಲ್ಲಿ ಸ್ವಲ್ಪ ನಿಮಗೆ ಅಂಗಡಿಗಳನ್ನೆಲ್ಲ ತೋರಿಸಿ, ಸ್ವಲ್ಪ ಅಲ್ಲಿ ಮಠ ಉಂಟು, ಶ್ರೀಕೃಷ್ಣ ಮಠ ಉಂಟು, ಅದರ ಒಳಗೆ ಸಹ ಹೋಗ್ಲಿಕ್ಕೆ ಉಂಟು. ನಾನು ಅಣ್ಣನನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇನ್ನು ಮಠಕ್ಕೆ ಹೋಗಿ ಕೈ ಮುಗಿದು ಬರೋಣ. ಇಲ್ಲಿ ಕೃಷ್ಣದೇವರ ಟೆಂಪಲ್, ಶ್ರೀಕೃಷ್ಣದೇವರ ಟೆಂಪಲ್ ಇದೆ. ಮಠದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ. ಸೊ ನಾನು ಕೈ ಮುಗಿದು ಬಂದೆ. ಮತ್ತೊಂದು ಪ್ರಸಾದ ಸಿಕ್ಕಿತು ನನಗೆ, ಅದನ್ನೀಗ ತಿನ್ನಬೇಕು ಸ್ವಲ್ಪ. ಇದೇ ಕಡ ಪ್ರಸಾದ. ಮೊಗ್ರ ಏನು ಅದು ಬಾಕಿಲ್ ಗೊಂಚಿ. ಫ್ಲವರ್ ಎಲ್ಲ ತಗೊಂಡಾಯಿತು. ಇನ್ನು ನಾವು ಸ್ವೀಟ್ ಅಂಗಡಿಗೆ ಹೋಗ್ತಿದ್ದೇವೆ. ಸ್ವೀಟ್ ಅಂಗಡಿ ಸಹ ತೋರಿಸ್ತೇನೆ ನಿಮಗೆ. ಬರ್ದುಬೈಯಲ್ಲಿ ಪೂರನ್ ಮಾಲ್ ರೆಸ್ಟೋರೆಂಟ್ ಸ್ವೀಟ್ಸ್ ಇದೆಲ್ಲ ತುಂಬ ವೆರೈಟೀಸ್. ನಮಗೋಸ್ಕರ ಸ್ವಲ್ಪ ಬೇಗ ಓಪನ್ ಮಾಡಿದ್ದಾರೆ ಈಗ. ಫ್ರೆಂಡ್ಸ್, ನಾನೀಗ ಫೈನಲಿ ಆಫೀಸಿಗೆ ಎಲ್ಲ ಸಾಮಾನುಗಳನ್ನು ತಂದಿದ್ದೇನೆ. ಸೊ ಇದರನ್ನೆಲ್ಲ ಜೋಡಿಸಿ ಇಡಬೇಕು. ಹೂಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಸೊ ಸಂಜೆ ಪೂಜೆ. ಸೊ ಏನೆಲ್ಲ ಪ್ರಿಪರೇಷನ್ ನಾವು ಆಫೀಸಲ್ಲಿ ಮಾಡ್ತೇವೆ ಅದನ್ನೆಲ್ಲ ವಿಡಿಯೋದಲ್ಲಿ ನೀವು ನೋಡಲಿಕ್ಕಿದ್ದೀರಿ. ಸೊ ಇದು ನಮ್ಮ ಆಫೀಸ್. ಇಲ್ಲೊಂದು ಟೇಬಲ್ ಮತ್ತು ಇಲ್ಲೊಂದು ಟೇಬಲ್ ಉಂಟು ನಮ್ಮ ಓನರಿದ್ದು. ಸೊ ಇಲ್ಲೆಲ್ಲ ಕಬಾರ್ಡ್ಸು ಮತ್ತು ಇಲ್ಲಿ ಕಬಾರ್ಡ್ಸ್ ಉಂಟು. ಇನ್ನೆಲ್ಲ ಸೆಟ್ಟಿಂಗ್ ಆಗಬೇಕು. ನಾನೀಗ ಅರೇಂಜ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆ ನಿಮಗೂ ತೋರಿಸುವ ಅಂತ. ಸೊ ಇದು ನಮ್ಮ ದೇವರು ಮಂಟಪ ಎಲ್ಲ ಮತ್ತು ಫೈಲಿಂಗ್ ಸೆಕ್ಷನ್ ಎಲ್ಲ ಉಂಟು ಇಲ್ಲಿ. ಸೊ ಒಟ್ಟಾರೆ ಹೊಸತು ಪೇಂಟ್ ಮಾಡಿದ್ದು ನಾನೀಗ. ಗ್ರೇ ಕಲರ್ ಮತ್ತು ಆಫ್ ವೈಟ್ ಕಾಂಬಿನೇಷನ್. ಗೊತ್ತಿಲ್ಲ ಹೇಗಾಗಿದೆ ಅಂತ. ನಮ್ಮ ಬಾಸ್ಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಕಾಮೆಂಟ್ ಮಾಡಿ ಹೇಳಿ ಪೇಂಟಿಂಗ್ ಒಳ್ಳೆಯದಾಗಿದೆ ಅಂತ. ಈಗ ಹೇಗಾದರೂ ಮಾಡಿ ಒಂದು ಟೇಬಲ್ ಸೆಟ್ ಆಯಿತು ನಮ್ಮದು. ಈಗ ನೋಡಿ ಹೀಗೆ ಸೆಟ್ ಮಾಡಿದೆ ನಾನು. ಇಲ್ಲಿ ಜಾಗ ಆಯಿತು ತುಂಬ, ಇಲ್ಲದ್ರೆ ಅಡ್ಡ ಇತ್ತು ಅದು. ಸೊ ಒಂದು ಕಾರ್ನರ್ಗೆ ಹೋಯಿತು. ಆ ಕಬರ್ಡ್ ಸಹ ಅಲ್ಲಿ ಬಂದಿದೆ. ಸೊ ಇನ್ನು ಈ ಏರಿಯಾ ಸೆಟ್ ಮಾಡಲಿಕ್ಕೆ ಉಂಟು. ಟೇಬಲನ್ನು ನಮ್ಮ ಮಂಟಪ ಇಡಲಿಕ್ಕೆ ರೆಡಿ ಮಾಡಲಿಕ್ಕೆ ಉಂಟು. ತಂತಿಗಳನ್ನೆಲ್ಲ ಕಟ್ಟಿ ಆಯ್ತು. ಒಂದೆರಡು ತಂತಿ ಕಟ್ಟಿ ಇಲ್ಲಿ
ಮಾಡ್ಬೇಕು ನಾವೀಗ. ಈಗ ನನ್ನ ಎಕ್ಸ್ಟೆನ್ಷನ್ ವೈರ್ ಇಲ್ಲಿ ಉಂಟು, ಹೋದ ಸಲದ್ದು ಎಕ್ಸ್ಟೆನ್ಷನ್ ವೈರ್ ಅನ್ನು ತಂದು ಇಲ್ಲಿಗೆಲ್ಲ ಸಿಕ್ಕಿಸಿ ಇದನ್ನು ಇಲ್ಲಿ ಸಿಕ್ಕಿಸಬೇಕಾಗ್ತದೆ. ಲೈಟಿಂಗಿಗೆಲ್ಲ ಬೇಕಲ್ಲ. ಎಸ್, ಒಳ್ಳೆ ಉಂಟು. ಇದು ಪಿನಲ್ ಮಾಡಿ ಇದನ್ನು ಒಳಗೆ ಒಂದು ಸಲ ಕೊಚ್ಚಿ ಮತ್ತೊಮ್ಮೆ ಕ್ಲೀನ್ ಮಾಡ್ಬೇಕಲ್ಲ. ಕ್ಲೀನ್ ಮಾಡಿ ಮತ್ತೊಮ್ಮೆ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಈಗ ಸ್ವಲ್ಪ ನಾನು ಕಸ ಮಾಡಿದ್ದನ್ನು ಕ್ಲೀನ್ ಮಾಡಿ ಇದನ್ನು ನಾವೀಗ ಹಾಕ್ಬೇಕು. ಇದನ್ನು ಹಾಕ್ಲಿಕ್ಕೆ ಫೈನಲಿ ನಂದು ಲೈಟ್ ಎಲ್ಲ ಹಾಕಿ ಆಯಿತು. ಇದೊಂದು ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ. ಸೊ ಈಗ ಸುಮ್ಮನೆ ಲೈಟ್ ಹೊತ್ತಿಸಿ ಟೆಸ್ಟ್ ಮಾಡುವ. ಲೈಟ್ ಎಲ್ಲ ತೆಗೆದು ನೋಡುವ ಹೇಗೆ ಕಾಣ್ತದೆ ಅಂತ. ಮತ್ತು ಕತ್ತಲಿಗೆ ಅದು ಒಳ್ಳೆ ಕಾಣ್ತದೆ. ಮತ್ತು ಹೂವೆಲ್ಲ ಹಾಕ್ಲಿಕ್ಕೆ ಉಂಟು. ಅದು ಮತ್ತೆ ಈಗ ಹಾಕಿದರೆ ಅದು ಬಾಡಿ ಹೋಗ್ತದಲ್ಲ, ಅದಕ್ಕೋಸ್ಕರ. ಸೊ ಫೈನಲ್ ಔಟ್ಪುಟ್ ಹೀಗೆ ಬರ್ತದೆ. ಲೈಟಿಂಗ್ ಎಲ್ಲ ಆಯಿತು, ನಮ್ಮ ಡೆಕೋರೇಷನ್ ಆಯಿತು. ಈಗ ಟೇಬಲ್ ಡೆಕೋರೇಷನ್ ಆಯಿತು. ಇನ್ನು ಮತ್ತೆ ಹೂವು ಹಾಕಿ ನಮ್ಮ ಅಣ್ಣ ಬಂದೆಲ್ಲ ದೇವರನ್ನೆಲ್ಲ ಕೆಳಗೆ ತಂದು ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ಸೊ ಇನ್ನೂ ಸ್ವಲ್ಪ ಬೇರೆ ಸೆಟ್ಟಿಂಗ್ಸ್ಗಳಿವೆ. ಎಲ್ಲ ಸಾಮಾನುಗಳನ್ನು ಜೋಡಿಸಿಡಬೇಕು, ಎಲ್ಲ ರೆಡಿ ಮಾಡಲಿಕ್ಕೆ ಉಂಟು. ಅದನ್ನೆಲ್ಲ ಮಾಡಿ ನಂತರ ಎಲ್ಲ ನಾವು ಹೂವೆಲ್ಲ ಹಾಕಿ ಇದು ಮಾಡ್ತೇವಲ್ಲ, ಡೆಕೋರೇಷನ್. ಹೂವು ಹಾಕಿ ಡೆಕೋರೇಷನ್ ಮಾಡುವಾಗ ಮತ್ತೊಮ್ಮೆ ನಿಮಗೆ ತೋರಿಸ್ತೇನೆ. ನಾನು ಈಗ ಒಂದು ರಂಗೋಲಿ ಹಾಕ್ಲಿಕ್ಕೆ ಬಂದಿದ್ದೇನೆ. ಅವರು ಅಣ್ಣನವರು ತಂದು ಕೊಟ್ಟಿದ್ದಾರೆ. ಸೊ ನೋಡೋಣ, ನನಗೆ ಗೊತ್ತಿಲ್ಲ ಅಷ್ಟು, ಆದರೆ ಸ್ವಲ್ಪ ಹಾಕಿ ನೋಡೋಣ. ರಂಗೋಲಿ ಹಾಕುವವರಿಗೆಲ್ಲ ಗೊತ್ತಿರ್ತದೆ. ನಾವು ಖಾಲಿ ದೀಪಾವಳಿ ದಿವಸ ಹಾಕೋದು ಅಷ್ಟೇ. ಇಷ್ಟು ಕಲರ್ಸ್ ಉಂಟು, ಡಬ್ಬೆಯಲ್ಲಿ ಬಂದಿದೆ. ನೋಡಿ, ನನ್ನದು ಒಂದು ರಂಗೋಲಿ ಈಗ ಬಂದಿದೆ, ಒಳ್ಳೇದಾಗಿ ಬಂದಿದೆ. ಅದು ಸ್ವಲ್ಪ ಜಾಸ್ತಿ ಹಾಕಿದ್ದೆಲ್ಲ, ಸೊ ಐಡಿಯಾ ಸಿಗ್ಲಿಲ್ಲ. ಇನ್ನೊಂದು ಒಳಗಡೆ ಒಳ್ಳೇದು ಮಾಡುವ. ಗಂಡಸರಿಗೊಂದು ಕಿವಿ ಮಾತು, ರಂಗೋಲಿ ಬಿಡಿಸಲಿಕ್ಕೆ ಹೋಗ್ಬಿಟ್ಟು ಅದು ನಮ್ಮಿಂದ ಆಗುವ ಕೆಲಸ ಅಲ್ಲ. ಆದ್ರೂ ಟ್ರೈ ಮಾಡಬಹುದು. ನಾನು ಸ್ವಲ್ಪ ಟ್ರೈ ಮಾಡಿ ಬಿಡಿಸಿದೆ. ತುಂಬಾ ಕಷ್ಟ ಆಯ್ತು, ಎಲ್ಲ ಕೈಯೆಲ್ಲ ನೋವಾಯ್ತು ಕೂತ್ಕೊಂಡು. ಅಷ್ಟು ಸುಲಭವಾಗಿ ಒಂದನ್ನು ಕಾಮ್ ಆಗಿ ಮಾಡ್ಬೇಕು, ಅದಕ್ಕೆ ತುಂಬಾ ಪೇಷನ್ಸ್ ಬೇಕು. ಸೊ ನೋಡಿ ನಾನು ಹೇಗೆ ಮಾಡಿದ್ದೇನೆ ಅಂತ. ತುಂಬಾ ಪೇಷನ್ಸ್ ಮಾಡಿದೆ, ಸ್ವಲ್ಪ ಟೈಮ್ ತಾಗಿತ್ತು. ಆದ್ರೆ ಔಟ್ಪುಟ್ ಹೇಗೆ ಬಂದಿದೆ ಗೊತ್ತಿಲ್ಲ. ಒಳ್ಳೇದಾಗಿದ್ರೆ ನೀವು ಕಾಮೆಂಟ್ ಅಲ್ಲಿ ಹೇಳಿ ಮತ್ತೆ ಒಳ್ಳೇದಾಯ್ತಾ ಅಂತ. ಹಾಗೇನೆ 2 ಇಲ್ಲಿ ಬಿಡಿಸಿದ್ದೇನೆ, ಅದು ಸೇಮ್ ಉಂಟು. ಅದು ಸ್ವಲ್ಪ ಕಲರ್ ಒಂದೇ ತರ ಮಾಡಿದ್ದೇನೆ. ಮತ್ತೆ ಇಲ್ಲಿ ಒಂದು ಹಾರ ಹಾಕಿ, ಇಲ್ಲಿ ಇನ್ನು ಹಾರ ಎಲ್ಲ ಆಗ್ಬೇಕು, ಜಾಸ್ತಿ ಹಾಕ್ಲಿಲ್ಲ, ಇನ್ನು ಮಾಡ್ತಾ ಇದ್ದೇನೆ. ಒಂದು ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ. ಕಂಟಿನ್ಯೂ ಮಾಡ್ತಾ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವರು ಬೊಂಡ ಎಲ್ಲ ಕೆತ್ತಿ ರೆಡಿ ಮಾಡ್ತಾ ಇದ್ದಾರೆ. ಗಂಗನವರು ಅಂದರೆ ಅದು ಜೀರ್ಣಾಥ, ಮತ್ತು ಪದ್ಮನವರು ಅಲ್ಲಿ ಕರ್ಂಬು ಎಲ್ಲ ಚೋಳಿ ತೆಗೆದಿದ್ದಾರೆ. ಮತ್ತು ಇವರೆಲ್ಲ ಐಡಿಯಾ ಕೊಡ್ತಿದ್ದಾರೆ ಏನು ಮಾಡಬೇಕಂತ. ಸೊ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ. ಈಗ ನಮ್ಮ ಪೂಜಾ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಣ್ಣನವರು. ಕಲಶ ಎಲ್ಲ ಇಡ್ಲಿಕ್ಕೆ, ಕಲಶ ಇಟ್ಟು ದೇವರನ್ನು ಕೆಳಗೆ ತರ್ತಾರೆ. ಕೆಳಗೆ ತಂದಿದ್ದಾರೆ, ಅದನ್ನು ಇದೆಲ್ಲ ಇಡ್ಲಿಕ್ಕೆ ಉಂಟು, ಹಣ್ಣು ಕಾಯಿ ಎಲ್ಲ.
ಈಗ ಪೂಜೆಯ ಸಮಯ, ನಾವು ಎಲ್ಲ ಹೂವಿನ ಅಲಂಕಾರ ಎಲ್ಲ ಆಗಿ ಈಗ ದೀಪ ಹೊತ್ತಿಸಿ ಮತ್ತೆ ನಾವು ಪೂಜೆ ಮಾಡ್ತೇವೆ. ನಮಸ್ತೆ ತು ಮಹಾಮಾಯಿ ಶ್ರೀ ಪೀತೆ ಸುರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದ್ಯ ಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದಯೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಮಿತೆ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಮಂಗಳಾರತಿ ಮಾಡ್ತಾ ಇದ್ದಾರೆ ಈಗ. ಸೊ ಫ್ರೆಂಡ್ಸ್, ಈಗ ನಮ್ಮ ಪೂಜೆ ಎಲ್ಲ ಆಗಿದೆ. ನಾವೀಗ ಸ್ವಲ್ಪ ದೇವರಿಗೆಲ್ಲ ಸ್ವೀಟ್ ಎಲ್ಲ ತಿನ್ನಲಿಕ್ಕೆ ಬಿಟ್ಟಿದ್ದೇವೆ. ಅದಾದಮೇಲೆ ಮತ್ತೆ ನಾವೆಲ್ಲ ಸ್ವೀಟ್ ತಿಂತಾ ಇದ್ದೇವೆ. ಸೊ ಯಾರೆಲ್ಲ ಪೂಜೆ ನೋಡಿದರೆ ನಿಮಗೂ ಸಹ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತ ದೇವರ ಹತ್ರ ನಾವು ಸಹ ಪ್ರಾರ್ಥಿಸುತ್ತೇವೆ. ನಮ್ಮ ಭವಿಷ್ಯನವರು ಆನ್ಲೈನ್ ಮೊಬೈಲಲ್ಲಿದ್ದಾರೆ, ದೀಪಾವಳಿ ನೋಡ್ತಾ ಇದ್ದಾರೆ. ಹಾಯ್, ಹ್ಯಾಪಿ ದೀಪಾವಳಿಯಲ್ಲಿ ನಮ್ಮ ಎಲ್ಲ ಕನ್ನಡಿಗರಿಗೆ. ನಮ್ಮ ನೆಂಟರೆಲ್ಲ ಇವತ್ತು ದೀಪಾವಳಿಗೆ ಬಂದಿದ್ದು. ಇನ್ನು ಮೂರು ಬರುವವರು ಇದ್ದಾರೆ. ಅವರೆಲ್ಲ ಡ್ಯೂಟಿ ಆಗಿ ಬರುವಾಗ ಲೇಟ್ ಆಗ್ತದೆ. ಬಂದರೆ ನಾವು ತೋರಿಸ್ತೇನೆ. ಮತ್ತು ಪೂಜೆ ಎಲ್ಲ ಆದಮೇಲೆ ನಮಗೆ ಊಟಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಊಟಕ್ಕೆ ಹೋದಾಗ ಅಲ್ಲಿ ಸಹ ಏನೇನು ಉಂಟು ಅಂತ ನಾನು ತೋರಿಸ್ತೇನೆ. ಹ್ಯಾಪಿ ದೀಪಾವಳಿ. ನಾವೀಗ ಹೋಗ್ತಾ ಇದ್ದೇವೆ. ತುಂಬ ಹಳೆಯದಾದ ಟನೆಲ್ ಇದು. ದುಬೈಯಲ್ಲಿ ಶಿಂದಗ ಟನೆಲ್ ಅಂತ ಇದರ ಹೆಸರು. ನಾವೀಗ ಪಟಾಕಿ ಹೊಡೆಯಲಿಕ್ಕೆ ಅಂತ ಬಂದು ನಿಂತ ಸ್ಥಳ ಇದು. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಬಿಲ್ಡಿಂಗಲ್ಲಿ ಹೇಗೆ ಲೈಟ್ ಎಲ್ಲ ಉರಿತಾ ಉಂಟಂತ. ಒಳ್ಳೆ ಡೆಕೋರೇಷನ್. ಆತ್ಮ ಕಾಮಸರ ಒಂಚೂರು ಉಂಟೆ ಆಯ್ತಾ. ಸೂಪರ್. ಇದೆಲ್ಲ ಬರ್ದುಬಾಯಿ ಏರಿಯಾ. ಇಲ್ಲಿ ದೀಪಾವಳಿಗೆ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿಯೂ ಬಾಲ್ಕನಿಯಲ್ಲೆಲ್ಲ ಲೈಟಿಂಗ್ ಹಾಕ್ತಾರೆ. ಮತ್ತು ಇದೆಲ್ಲ ಹೋಟೆಲ್ ಬಿಲ್ಡಿಂಗ್ಸ್. ಸೊ ಅದರಲ್ಲಿ ಲೈಟಿಂಗ್ ಆಲ್ರೆಡಿ ಇರ್ತದೆ. ಮತ್ತು ಅದರ ಹಿಂದ್ಗಡೆ ಎಲ್ಲ ತುಂಬ ಅಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಮಾಡಿ ಲೈಟ್ ಹಾಕಿ ದೀಪಾವಳಿ ಟೈಮಲ್ಲಿ ಫುಲ್ಲು ಲೈಟಿಂಗ್ ಆಗಿರ್ತದೆ. ನೀವು ನೋಡ್ಬೋದು, ಆ ಗಲ್ಲಿ ಒಂದು ಹೋಯ್ತಲ್ಲ ಅದರಲ್ಲಿ ನೋಡ್ಬೋದಿತ್ತು. ತುಂಬ ಲೈಟ್ ಹಾಕಿದ್ದಾರೆ. ಇಲ್ಲಿ ಸಹ ಎದುರುಗಡೆ ಎಲ್ಲ ಉಂಟು, ಅದರಲ್ಲೆಲ್ಲ ಲೈಟ್ ಹಾಕಿದ್ದಾರೆ. ಫ್ರೆಂಡ್ಸ್, ಫೈನಲಿ ನಾವು ಹೋಟ್ಲಿಗೆ ಬಂದು ಕೂತಾಯಿತು. ಇದು ಬರ್ದುಬೈಲಿ ಪ್ರೆಸಿಡೆಂಟ್ ಹೋಟೆಲ್. ಅದರಲ್ಲಿ ಒಂದು ಕೋವಲಂ ಅಂತ ರೆಸ್ಟೋರೆಂಟು. ಸೊ ಅದರಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ನಮ್ಮೊಟ್ಟಿಗೆ ವಿನಯ್ ಕುಮಾರ್ ಅವರಿದ್ದಾರೆ, ಕವಿನ್ ಅವರಿದ್ದಾರೆ, ಮತ್ತು ಕಮಲಣ್ಣನ್ ಅವರಿದ್ದಾರೆ. ಕಮಲಣ್ಣ ಕೈ ಮೇಲೆ ಮಾಡಿದರು ನೋಡಿ. ಹಾಗೆಯೇ ನಮ್ಮ ಇವರು ಅಪ್ಪು, ಅತ್ತಿಗೆ, ಮತ್ತು ಭಾವನವರು, ಮತ್ತು ಅಣ್ಣನವರು, ಗಂಗಾ, ಪದ್ಮಣ್ಣ ಎಲ್ಲ ನಾವು ಒಟ್ಟಿಗೆ ಬಂದು ಇವತ್ತೊಂದು ಪಾರ್ಟಿ ಮಾಡ್ತಾ ಇದ್ದೀವಿ.
ಫ್ರೆಂಡ್ಸ್, ಇವತ್ತಿನ ಲಕ್ಷ್ಮೀ ಪೂಜೆ ದೀಪಾವಳಿ ಹಬ್ಬದ ಕಾರ್ಯಕ್ರಮವನ್ನು ನಾವು ಮುಗಿಸಿ ಪಟಾಕಿ ಎಲ್ಲ ನೋಡಿ ಮತ್ತೆ ಊಟ ಎಲ್ಲ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಸೊ ಈ ದೀಪಾವಳಿ ಹಬ್ಬದ ದೀಪಾವಳಿ ಲಕ್ಷ್ಮೀ ಪೂಜೆಯ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ಸಿಗೋಣ. ಬಾಯ್ ಬಾಯ್. ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.